ಪ್ರಜಾಪ್ರಭುತ್ವ ನಮ್ಮದು. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಎಲ್ಲ ಅವಕಾಶಗಳು ಇದೆ, ಮಾಡ್ತಾರೆ. ಚುನಾವಣೆ ಬರುವಾಗಂತೂ ಇನ್ನೂ ಹೆಚ್ಚು ಏನು ಅಲಂಕಾರಕ್ಕೆ ಮೆರುಗು ಬರ್ತದೆ. ಹೊಸ ಹೊಸ ವ್ಯಕ್ತಿಗಳು ಹುಟ್ಟಿಕೊಳ್ತಾರೆ. ಮಳೆ ಬಂದಾಗ ಅಣಬೆ ಹುಡ್ತದೆ. ಅದು ಭಾರಿ ಸಮಯ ಬಾಳಿಕೆ ಬರುವುದಿಲ್ಲ. ಮಳೆ ಹೋದಾಗ ಅದು ಕೂಡ ಅಣಬೆ. ಯಾರೇ ಬ್ಯಾನರ್ ಹಾಕಲಿ, ಯಾರೇ ಸ್ವಾಗತ ಮಾಡಲಿ, ಯಾರೇ ಟ್ವಿಟ್ಟರ್ ಅಭಿಯಾನ ಮಾಡಲಿ, ಬಿ ಜೆ ಪಿ ಅದನ್ನು ಸ್ವಾಗತಿಸ್ತದೆ. ಬಿ ಜೆ ಪಿಗೆ ಅದನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇದೆ. ನಿನ್ನೆಯ ನಿಮ್ಮದೊಂದು ಹೇಳಿಕೆ ಅಣಬೆ ಹುಟ್ಟಿಕೊಳ್ಳುತ್ತದೆ ಅಂತ, ಇದೀಗ ಇಲ್ಲ, ಅದರ ಬಗ್ಗೆ ನಾವು ಯಾರನ್ನು 1 ಲಕ್ಷದಷ್ಟು ಟ್ವೀಟ್ ಮಾಡುವಂಥ ಅಭಿಯಾನ ಎಲ್ಲ ಅಲ್ಲ, ನಾವು ಯಾರನ್ನು ಯಾವ ಉದ್ದೇಶದಿಂದಲೂ ಹೇಳಲಿಲ್ಲ. ನಾವು ಕಾಂಗ್ರೆಸ್ನವರು ಮೊನ್ನೆ ಅವರು ಅಮಿತ್ ಶಾ ಬರೋದಕ್ಕೆ ಒಂದು ಕಮಿಟ್ ಮಾಡಿದರು. ಅದರ ಬಗ್ಗೆ ನಾವು ಒಂದು ಉಲ್ಲೇಖ ಮಾಡಿದ್ದೆವು. ಮತ್ತು ಯಾರು ಯಾವುದೇ ಬ್ಯಾನರ್ ಹಾಕೋದು ಎಂತ ಮಾಡೋದಕ್ಕೂ ನಮ್ಮ ಸ್ವಾಗತ ಇದೆ. ಯಾಕಂದರೆ ಅಮಿತ್ ಶಾ ಈ ದೇಶದ ಗೃಹ ಮಂತ್ರಿಗಳು, ಈ ದೇಶದ ಸಹಕಾರಿ ಸಚಿವರು, ಯಾರದನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಸಂಗತಿ ಇಲ್ಲ. ನಾನು ಅದಕ್ಕೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ. ಇವತ್ತು 1 ಲಕ್ಷ ಟ್ವೀಟ್ ಅಭಿಯಾನ ಆಗ್ತದೆ ಅನ್ನುವಂಥ ಪೋಸ್ಟರ್ಗಳು ಇಲ್ಲ, ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಸಂಜೆಯ ಪಾದಯಾತ್ರೆ ಬಗ್ಗೆ ಅದು ನಾವು ಎಲ್ಲ ನಮ್ಮ ನಾಗರಿಕರಿಗೆ, ಪುತ್ತೂರಿನ ನಾಗರಿಕರಿಗೆ ಒಂದು ಆಮಂತ್ರಣ ಕೊಡಬೇಕು ಅಂತೇಳಿ ಒಂದು ಬ್ಯಾಂಡ್ ವಾಲಗದಲ್ಲಿ ನಮ್ಮ ನಗರಸಭೆಯ ಅಧ್ಯಕ್ಷರು, ನಗರಸಭೆಯ ಸದಸ್ಯರಿದ್ದು ಆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ನಗರಸಭೆಯ ಅಧ್ಯಕ್ಷರು ಮತ್ತು ನಮ್ಮ ನಗರ BJPಯ ಅಧ್ಯಕ್ಷರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ನಾವೆಲ್ಲ ಸೇರಿಕೊಳ್ತಾ ಇದ್ದೇವೆ. ಅಣಬೆ ಹೇಳಿಕೆ ವಿರೋಧ ಪಕ್ಷಗಳಿಗೆ ನಿನ್ನೆ ನೀವು ಹೇಳಿದ್ದಾರೆ. ಅಲ್ಲ, ವಿರೋಧ ಪಾರ್ಟಿಯವರು ಬೇರೆ ಬೇರೆ ಹೇಳಿಕೆಯನ್ನು ಕೊಡಬೇಕಿದ್ರೆ ಚುನಾವಣೆ ಬರುವಾಗ ಹೇಗೆ ನಾವು ಅದನ್ನು ಭೌಗೋಳಿಕವಾಗಿ ನಾವು ಹೇಗೆ ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಾವು ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.